ಜಗದೀಶ್ ಶೆಟ್ಟಿಯವರ ಮಾಲಕತ್ವದ ಕನಕ ಫ್ಯೂಯಲ್ ಸ್ಟೇಷನ್ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರದಲ್ಲಿ ಉದ್ಘಾಟನೆಗೊಂಡಿತು. ಹುಟ್ಟೂರಿನಲ್ಲಿ ಉದ್ಯಮಿಗಳು ಹೆಚ್ಚು ಉದ್ಯಮವನ್ನು ಸ್ಥಾಪಿಸಬೇಕು. ಸ್ಥಳೀಯ ವಿದ್ಯಾವಂತ ಯುವಕರಿಗೆ ಕೆಲಸ ನೀಡಲು ಶ್ರಮಿಸಿದಾಗ ಮಾತ್ರ ಊರಿನ ಅಭಿವೃದ್ಧಿ ಸಾಧ್ಯ. ಹುಟ್ಟೂರಿನ ಅಭಿವೃದ್ಧಿಗೆ ಉದ್ಯಮಿಗಳ ಕೊಡುಗೆ ಮಹತ್ವದಾಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ವಿದ್ಯಾವಂತನಾದರೆ ಮಾತ್ರ ಸಮಾಜ ಸುಧಾರಿಸಲಿದೆ ಎಂದು ಬೈಂದೂರು ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾಯಕ ಈ ಪರಿಸ್ಥಿತಿ ಇವತ್ತು ಈ ಕನಕ ಫ್ಯೂಯಲ್ ಅನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರುವ ಇದರ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಂಗಳೂರು ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಉದ್ಯಮ ಕ್ಷೇತ್ರದಲ್ಲಿ ಹೊಸ ಆಲೋಚನೆಗಳೊಂದಿಗೆ ನವ ಉದ್ಯಮಗಳನ್ನು ಸ್ಥಾಪಿಸಿ ನೂರಾರು ಯುವಕರಿಗೆ ನೀಡಿರುವ ಯುವ ಉದ್ಯಮಿ ಜಗದೀಶ್ ಶೆಟ್ಟಿ ಕುದ್ರುಕೋಡ್ಂತಹ ಉತ್ಸಾಹಿ ಉದ್ಯಮಿಗಳು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮ ಸ್ಥಾಪನೆಗೆ ಮುಂದಾಗಬೇಕು ಎಂದರು. ಮುಂಬೈಯಿಂದ ಸಂಪಾದನೆ ಮಾಡಿದ ಹಣದಿಂದ ಊರಿನ ಜನರಿಗೆ ಊರಿನ ಋಣ ತೀರಿಸಲಿಕ್ಕೆ ಊರಿನಲ್ಲಿ ಪೆಟ್ರೋಲ್ ಪಂಪನ್ನು ಓಪನ್ ಮಾಡಿದ್ದಾರೆ. ಹೋಟೆಲ್ನ ಉದ್ಯಮಿ ಆಗಿ ಇಲ್ಲಿ ತುಂಬ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜಾಗತಿಕ ಬಂಟರ ಸಂಘ ಒಕ್ಕೂಟದ ಪರವಾಗಿ, ಅದು ಮುಂಬಯಿಯ ಎಲ್ಲ ಉದ್ಯಮಿಗಳ ಪರವಾಗಿ, ನಮ್ಮ ಮೋಹನ್ದಾಸ್ ಶೆಟ್ಟರು ನಮ್ಮ ಫೆಡರೇಷನ್ ಉಪಾಧ್ಯಕ್ಷರು, ಅವರ ಪರವಾಗಿ ಎಲ್ಲರ ಪರವಾಗಿ ಅಶೋಕಣ್ಣ ಮತ್ತು ನಮ್ಮ ವೇಣುಗೋಪಾಲ್ ಶೆಟ್ಟರು, ಸುರೇಶ್ ಶೆಟ್ಟರು ಇದ್ದಾರೆ, ಇಲ್ಲಿ ಸುಖೇಶ್ ಶೆಟ್ಟರು ಇದ್ದಾರೆ, ನಮ್ಮ ಸುಧಾಕರ್ ಶೆಟ್ಟರು ಇದ್ದಾರೆ. ಎಲ್ಲ ಕುಂದಾಪುರದವರು ಮುಂಬೈಯಲ್ಲಿ ತುಂಬ ಯಶಸ್ವಿ ಉದ್ಯಮಿಗಳಾಗಿದ್ದಾರೆ. ಅದೇ ರೀತಿ ಊರಿನಲ್ಲಿ ಕುಂದಾಪುರದ ಊರಿನ ಮಣ್ಣಿನ ಋಣವನ್ನು ಕೂಡ ಎಲ್ಲರೂ ತೀರಿಸ್ತಾ ಇದ್ದಾರೆ ಅಂತ ಹೇಳಿ ತುಂಬ ಸಂತೋಷ ಆಗ್ತದೆ. ಉದ್ಯಮಿ ಆನಂದ್ ಸಿ ಕುಂದರ್ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ, ಸಮಾಜದಲ್ಲಿರುವ ಅಶಕ್ತ ಕುಟುಂಬಗಳಿಗೆ ಉದ್ಯಮಿಗಳು ಸ್ಪಂದಿಸಬೇಕು. ಊರಿನಲ್ಲಿ ಕೈಗಾರಿಕಾ ಕ್ಷೇತ್ರಗಳನ್ನು ತೆರೆದು ಯುವ ಜನರಿಗೆ ಕೆಲಸ ನೀಡುವಂತೆ ಆಗಬೇಕು ಎಂದರು. ನಮ್ಮ ಕುಂದಾಪುರ ತಾಲೂಕು ಬೈಂದೂರು ಕಿರಿಮಂಜೇಶ್ವರ ಗ್ರಾಮದ ಪರಿಸರದಲ್ಲಿ ತುಂಬ ಒಂದು ಕರಾವಳಿಯ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ತುಂಬ ಮನೆಗಳಿದೆ, ತುಂಬ ಹಳ್ಳಿಗಳಿದೆ. ಕೊಲ್ಲೂರಿಗೆ ಹೋಗುವ ರೋಡು, ಈ ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡಬೇಕಂತ ತುಂಬ ಸಮಯದ ನಾನು ಆಲೋಚನೆ ಮಾಡಿದ್ದೇನೆ. ಜನರಿಗೆ ಅನುಕೂಲ ಆಗುವಂತೆ, ಜನರು ದೂರದಿಂದ ಹೋಗಬೇಕಿತ್ತು. ಅದರ ಹತ್ತಿರದಲ್ಲಿ ನಮ್ಮ ಫ್ಯೂಯಲ್ ಸ್ಟೇಷನ್ ಸಿಕ್ಕಿದರೆ ಅವರಿಗೆ ಆಗುವಂಥ ಖರ್ಚೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ಇವತ್ತು ನಾನು ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದೇನೆ. ಮುಂಬೈಯಲ್ಲಿ ಉದ್ಯೋಗ ಮಾಡಿದ್ರೂ ಸಹ ಊರಲ್ಲಿ ಒಂದು ಉದ್ಯೋಗ ಮಾಡಬೇಕಂತ ನಮ್ಮ ಈ ಪರಿಸರದಲ್ಲಿ ಒಂದು ಫ್ಯೂಯಲ್ ಸ್ಟೇಷನ್ ಎಲ್ಲ ನಮ್ಮ ಆತ್ಮೀಯರ ಸಹಾಯದಿಂದ, ನಮ್ಮ ಸೋದರರು ಎಲ್ಲ ಬೊಂಬಾಯಿಯ ಹಾಗೂ ಊರಿನ ಎಲ್ಲ ನನ್ನ ಮಿತ್ರರ ಒಂದು ಒಗ್ಗೂಡಿಸಿ ಈ ಒಂದು ಸಂಸ್ಥೆಯನ್ನು ಆರಂಭಿಸಿದ್ದೇನೆ. ಅದಕ್ಕೆ ಈ ಪರಿಸರದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಂಡು ರಾಜು ಎಸ್ ಪೂಜಾರಿ, ದೀಪಕ್ ಕುಮಾರ್ ಶೆಟ್ಟಿ, ಉಳ್ತೂರು ಮೋಹನ್ದಾಸ್ ಶೆಟ್ಟಿ, ವೇಣುಗೋಪಾಲ್ ಶೆಟ್ಟಿ, ಜಗನ್ನಾಥ್ ಶೆಟ್ಟಿ ನಾಕಟ್ಟೆ, ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಶುಭ ಹಾರೈಸಿದ್ರು. ಜಗದೀಶ್ ಶೆಟ್ಟಿ ಕುದ್ರುಕೋಡ್ ಸ್ವಾಗತಿಸಿದ್ರು. ಶಿಕ್ಷಕ ಶಶಿಧರ್ ಶೆಟ್ಟಿ ನಿರೂಪಿಸಿದ್ರು. ನಿವೃತ್ತ ಮುಖ್ಯೋಪಾಧ್ಯಾಯ ವಕ್ವಾಡಿ ಭಾಸ್ಕರ್ ಶೆಟ್ಟಿ ವಂದಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.